ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಭಾಗದ ಮೊದಲ ಹಂತವಾಗಿ ರಾಷ್ಟ್ರೀಯ ಹೆದ್ದಾರಿ ಬದಿಗಳಲ್ಲಿರುವ ಮರಗಳನ್ನು ತೆರವುಗೊಳಿಸಲು ಸರ್ಕಾರವು ಗುತ್ತಿಗೆಯನ್ನ ನೀಡಿದೆ. ಈ ಹಿನ್ನೆಲೆಯಲ್ಲಿ ತಲಪಾಡಿಯಿಂದ ಮರಗಳ ಮಾರಣ ಹೋಮದ ಪ್ರಕ್ರಿಯೆ ಆರಂಭಗೊಂಡಿದೆ. ಇನ್ನು ಮರಗಳನ್ನು ಕಡಿದು ಅದರ ರೆಂಬೆಗಳನ್ನು ರಸ್ತೆ ಬದಿಗಳಲ್ಲಿ ಹಾಗೂ ಬಸ್ ನಿಲ್ದಾಣ ಪರಿಸರಗಳಲ್ಲಿ ಮತ್ತು ಸಾರ್ವಜನಿಕರು ನಡೆದಾಡುತ್ತಿರುವ ಸ್ಥಳಗಳಲ್ಲಿ ಉಪೇಕ್ಷಿಸಿ ಅದನ್ನು ತೆರವುಗೊಳಿಸದೇ ಇರುವುದು ಸಾರ್ವಜನಿಕರಿಗೆ ಸಮಸ್ಯೆಯನ್ನ ಸೃಷ್ಟಿಸಿದೆ. ಕುಂಜತ್ತೂರು, ಉದ್ಯಾವರ, ಪೊಸೂಟು, ಮಂಜೇಶ್ವರ ಸೇರಿದಂತೆ ರಾಷ್ಟ್ರೀಯ ಹೆದ್ದಾರಿ ಬಸ್ ತಂಗುದಾಣ ಹಾಗೂ ಸಾರ್ವಜನಿಕರು ನಡೆದಾಡುತ್ತಿರುವ ಸ್ಥಳಗಳಲ್ಲಿ ಮರದ ರೆಂಬೆಗಳನ್ನು ಹಾಕಲಾಗಿದ್ದು, ಅದರ ಮೇಲೆ ಮಳೆ ನೀರು ಬಿದ್ದು ಸಾರ್ವಜನಿಕರಿಗೆ ನಡೆದಾಡಲು ಹಾಗೂ ಬಸ್ ತಂಗುದಾಣಕ್ಕೆ തലപ്പലു സംകഷ്ട എതുരാಗಿದೆ. മനുഷ്യന്മാർക്ക് പോകാനും പറ്റുന്നില്ല, ആക്സിഡന്റ് കൂടുന്നുണ്ട്, വളരെ ബുദ്ധിമുട്ടാകുന്നുണ്ട്. അതേവിടെ നിന്ന് മറ്റേ ഭൂമിനാട് നിന്ന് മറ്റേ മഞ്ചേശ്വരം പൊസോട്ട് വരെ റോഡിൽ ഭയങ്കര ബ്ലോക്കാക്കി വെച്ചിട്ടുണ്ട്. മരങ്ങളൊന്നും അവർ മുറിച്ചിട്ട് എടുക്കുന്നില്ല, കച്ചറ കൂട്ടിയിട്ടുണ്ട്. പക്ഷേ ഇവിടെ ഭയങ്കര ശല്യമുണ്ട്. അതുകൊണ്ട് എത്രയും പെട്ടെന്ന് അധികൃതരെ ഇടപെട്ടുകൊണ്ട് ഇതിനെ റോഡിൽ നിന്ന് മാറ്റിത്തരണം. ഇനി ഇതവനെ അപേക്ഷിക്കുകയാണ്.